ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದರ ಸ್ಥಾಪಕರ ದಿನಾಚರಣೆಯು ನಾಟಿಕಲ್ ಕಣಚೂರು ವೈದ್ಯಕೀಯ ಕಾಲೇಜಿನ ಕಾನ್ಫರೆನ್ಸ್ ಸಭಾಂಗಣದಲ್ಲಿ ನಡೆಯಿತು. ಅತಿಥಿಯಾಗಿ ಭಾಗವಹಿಸಿದ್ದ ಧಾರವಾಡ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಎಂ ಖಾನ್ ಅವರು ಮಾತನಾಡಿ, ಕಣಚೂರು ಸಂಸ್ಥೆಯ ಸ್ಥಾಪಕರು ಕಣಚೂರು ಮೋನು ಸರಳ ವ್ಯಕ್ತಿತ್ವದವರಲ್ಲ. ತಮ್ಮ ಅಪಾರ ಶ್ರಮ, ದೃಢ ಸಂಕಲ್ಪ ಮತ್ತು ದೀರ್ಘದೃಷ್ಟಿಯಿಂದ ಇಂದು ಎಲ್ಲರಿಗೂ ಪ್ರೇರಣೆಯಾಗಿರುವ ವ್ಯಕ್ತಿ. ಅವರ ಜೀವನವನ್ನ ನೋಡಿದ್ರೆ ನಾವು ಪ್ರೇರಣೆಯನ್ನ ಪಡೆಯದೇ ಇರಲು ಸಾಧ್ಯವೇ ಇಲ್ಲ. ಕಣಚೂರು ಮೋನು ಅವರು ಕಠಿಣ ಪರಿಶ್ರಮದಿಂದ ಯಶಸ್ವಿಯನ್ನ ಪಡೆದವರು. ಈ ಭಾಗದ ಯಾರೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ದೃಷ್ಟಿಯಿಂದ ಮೊದಲಿಗೆ ಕಣಚೂರು ಶಾಲೆಯನ್ನ ಆರಂಭಿಸಿ ಇವತ್ತಿಗೆ ವೈದ್ಯಕೀಯ ಕಾಲೇಜು ಸ್ಥಾಪಿಸುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರ ಆದರ್ಶ ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶಕವಾಗಿದೆ ಎಂದರು. ಕಠಿಣ ಪರಿಶ್ರಮ ಹಾಗೂ ನಿರಂತರ ಕಲಿಕೆಯಿಂದ ಸಾಧನೆಯ ಶಿಖರವನ್ನ ಏರಬಹುದು. ಇಂತಹ ಅವರ ಹೋರಾಟದ ಬದುಕಿಗೆ ಭಾರತ ರತ್ನವು ಸಿಗಲಿ ಎಂದು ಹೇಳಿದರು. I was in Mangalore University. Mangalore University was attached to me. So if I do good for the institution, automatically my name will also come. So all the students should work hard. You will get a name if the college gets a good name. Try to bring up the legacy of the college. Try to work hard. Try to bring up that good name for the institution. Definitely you will also be coming up. Having said that, I wish all of you all the best in your future careers, whatever you take up, but please follow the footsteps of what great leaders have been giving. I should also thank on this occasion Professor Abdul Rahman, who always used to guide me, motivate me, saying that you have to do this, you have to do that. Twice he recommended me for registrar post at some other institution. I did not select. I said, sir, I have already been a registrar here, seen the ups and downs. If I want to go, I want to go somewhere higher. So God has, with the blessings of my parents, my mother was always dreaming what I should be somewhere. Today she is not there, but I always recall her dua for me. My father who was a teacher. So being son of a teacher, I want to establish that faith that people have in teachers. ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ ಡಾಕ್ಟರ್ ಯುಕೆ ಮೋನು ಮಾತನಾಡಿ, ಕಷ್ಟದ ದಿನಗಳನ್ನ ಕಳೆದು ಬಡತನದಲ್ಲಿನ ಜೀವನದಲ್ಲಿ ಅಕ್ಕಿಗೂ ಪರದಾಡಿದ ದಿನಗಳಿತ್ತು. ಬ್ರಿಟಿಷ್ ಸರ್ಕಾರದ ಉದ್ಯೋಗಿಯಾಗಿದ್ದ ತಂದೆ ತಾಯಿ, ಕುಟುಂಬಕ್ಕೆ ಜಮೀನಿದ್ರೂ ಒಕ್ಕಲು ಮನೆಯವರ ಆಶ್ರಯವಿದ್ದಲ್ಲಿ ಮಾತ್ರ ಅಕ್ಕಿ ಸಿಗುವ ಕಾಲವದು. ಹಣವಿದ್ದರೂ ಅಕ್ಕಿ ಸಿಗದೆ ಪರದಾಡಿದ್ದೆವು. ಹಣವಿದ್ರೂ ಹೆತ್ತವರನ್ನ ಹಜ್ ಯಾತ್ರೆಗೆ ಕಳುಹಿಸಲು ಸಾಧ್ಯವಾಗಲಿಲ್ಲ ಅನ್ನುವ ದುಃಖ ಸದಾ ಇರುತ್ತದೆ. ಪರಿಶ್ರಮಿಗಳಾಗಿ ಸುಖ ಇದ್ದೇ ಇರುವುದು. ಹುಟ್ಟಿದ ದಿನವನ್ನ ಹಿಂದಿನಿಂದಲೂ ಆಚರಿಸಿದವನಲ್ಲ. ಅಭಿಮಾನದಿಂದ ಹಾಕಿರುವ ನಾಮಫಲಕಗಳಿಗೆ ಗದ್ದರಿಸುವಂತಿಲ್ಲ. ಸಂಸ್ಥೆಯ ಮುಂದೆ ನಿರಂತರ ಸ್ಥಾಪನಾ ದಿನ ಆಚರಣೆಗಳನ್ನು ನಡೆಸುತ್ತಾ ಇರುವ ಆಶಯದೊಂದಿಗೆ ಆಚರಿಸಲಾಗಿದೆ ಎಂದರು. ವಿದ್ಯಾಭ್ಯಾಸವನ್ನು ಕೂಡ 10 ವರ್ಷಕ್ಕೆ ಬಿಟ್ಟಿದ್ದೆ ನಾನು. ಆಗ ಬಿಟ್ಟು ಮನೆಯಲ್ಲಿ ಇರಬೇಕಾದ ಕೆಲವು ಸಂದರ್ಭ, ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋದ ಮೇಲೆ ಊಟಕ್ಕೆ ಅಕ್ಕಿ ಕೂಡ ನಮಗೆ ಸಿಗ್ತಾ ಇರಲಿಲ್ಲ. ಇವತ್ತು 10 kg ಅಕ್ಕಿ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ದುಡ್ಡು ಕೊಟ್ಟರೆ ಅಂಗಡಿಯಲ್ಲಿ ಅಕ್ಕಿ ಸಿಗ್ತಾ ಇರಲಿಲ್ಲ. ಜಮೀನ್ದಾರರ ಜಮೀನಿನಲ್ಲಿ ಅಕ್ಕಿ ಭತ್ತ ಬೆಳೆದರೆ ಅವರ ಮನೆಗೆ ಕೆಲಸಕ್ಕೆ ಹೋದರೆ ಮಾತ್ರ ಅವರು ಸಂಬಳ ಅಕ್ಕಿ ಕೊಡ್ತಾರೆ, ಅದರ್ವೈಸ್ ಇಲ್ಲ. ಅಂಗಡಿಯಲ್ಲಿ ಕಂಟ್ರೋಲ್ನ ಅಕ್ಕಿ ಸಿಕ್ಕಬೇಕಾದ್ರೆ 1 ಸೇರು ಅಕ್ಕಿ ತಗೊಳ್ಬೇಕಾದ್ರೆ 3 ಸೇರು ಧಾನ್ಯ ತಗೊಳ್ಬೇಕು. ಇದೆಲ್ಲ ಇದರ ಪತ್ತಿಪಾಡಿ ಅವರಿಗೆ ಗೊತ್ತಿರೋಕ್ಕಿಲ್ಲ, ಯಾಕೆಂದರೆ ಅವರ ತಂದೆ ಬಲಾಢ್ಯ ಜಮೀನ್ದಾರಗಳಾಗಿದ್ದರು. ಶ್ರೀಮಂತಿಗೆ ತಾಯಿ ಮನೆಯಲ್ಲಿದ್ದರೂ ಕೂಡ ಅಲ್ಲಿಂದ ಯಾವ ಕಾರಣಕ್ಕೂ ತಾಯಿ ಹೋಗಿ ಒಂದು ಗಳಸಿ ಅಥವಾ ಒಂದು ಮುಡಿ ಅಕ್ಕಿ ತರುವ ಅಂತ ಹೇಳಿದರೆ ಸಕಾರಾತ್ಮಕವಾಗಿ ನನ್ನ ಅಜ್ಜಿಗೆ ಒಬ್ಬನೇ ಮಗ, ನನ್ನ ತಂದೆ. ಹಿಂದೆ ಮುಂದೆ ಯಾರೂ ನಾವು ನೋಡಲಿಲ್ಲ. ಫೌಂಡರ್ಸ್ ಡೇ ಯಾಕೆ ಅಂತ ಹೇಳುವುದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಾನು.
ಈಗ ನೀವು ಹೇಮ್ ಖಾನ್ ಅವರು ಅನೇಕ ವರ್ಷಗಳ ಕಾಲ ಟೀಚರ್ ಆಗಿ ಪ್ರೊಫೆಸರ್ ಆಗಿ ಎಲ್ಲ ಕೆಲಸ ಮಾಡಿದರು. ಅವರಿಗೆ ಒಂದು ವೈಸ್ ಚಾನ್ಸಲರ್ ಆಗುವವರ ಸಂತೋಷನೇ ಬೇರೆ ಅವರಿಗೆ ಜೀವನದಲ್ಲಿ. ಅವರು ಮಾಡಿದ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಪ್ರಮೋಷನ್. ಇನ್ನು ನೀವು ಕೂಡ ಟೀಚರ್ ಆದವರು, ನಿಮಗೆ ಪ್ರಮೋಷನ್ ಒಂದು ವೇಳೆ ನೀವು ಟೀಚರ್ ಆಗಿದ್ದವರಿಗೆ ಒಂದು ಅದರಿಂದ ಎತ್ತರದ ಕೆಲಸ, ಅಥವಾ ಉದಾಹರಣೆಗೆ ನಿಮಗೆ ಆ ಒಂದು ಇನ್ನೊಂದು ಕಾಲೇಜಿನಲ್ಲಿ ಪ್ರಿನ್ಸಿಪಲ್ರಾಗಿ ಟೀಚರ್ ಆಗಿದ್ದವರಿಗೆ ಪ್ರಿನ್ಸಿಪಲ್ರಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಿಕ್ಕಿದರೆ ಅದು ಅತ್ಯಂತ ಸಂತೋಷದ ವಿಷಯ. ಇನ್ನು ಸರ್ಕಾರಿ ಅಧಿಕಾರಿಗಳಿಗೆ ಪ್ರಮೋಷನ್ ಅಂತ ಕಾಲಕಾಲಕ್ಕೆ ಸಿಗ್ತದೆ, ಅದು ಅವರಿಗೆ ಒಂದು ಸಂತೋಷ ತರ್ತದೆ. ಕಣಚೂರು ವೈದ್ಯಕೀಯ ಕಾಲೇಜಿನ ನಿರ್ದೇಶಕ ಅಬ್ದುಲ್ ರೆಹಮಾನ್, ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಜೋಹ್ರಾ ಮೋನು, ಟ್ರಸ್ಟಿ ಉಮಯಾ ಭಾನು, ಆರಿಫ್, ಫರೀದ್ ನಸೀರ್, ಸಹದಾ ರೆಹಮಾನ್, ಡಾಕ್ಟರ್ ಅಬೀದ್ ಹಸೀಂ, ಅಬ್ದುಲ್ ರೆಹಮಾನ್, ಕ್ಯಾಲಿಕಟ್ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಎಂ ಅಬ್ದುಲ್ ರೆಹಮಾನ್, ಕಣಚೂರು ಹೆಲ್ತ್ ಸೈನ್ಸ್ ಸಲಹಾ ಮಂಡಳಿಯ ಚೇರ್ಮನ್ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಹೆಜಮಾಡಿ, ಕಣಚೂರು ಹೆಲ್ತ್ ಸೈನ್ಸ್ ಸಲಹಾ ಮಂಡಳಿಯ ಸದಸ್ಯ ಪ್ರೊಫೆಸರ್ ವೆಂಕಟರಾಯ್ ಪ್ರಭು ಉಪಸ್ಥಿತರಿದ್ದರು. ಕಣಚೂರು ವೈದ್ಯಕೀಯ ಕಾಲೇಜಿನ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್ ಸನ್ಮಾನಿತರ ವಿವರವನ್ನು ನೀಡಿದರು. ಕಣಚೂರು ಆಸ್ಪತ್ರೆಯ ಫಿಸಿಯೋಥೆರಪಿ ವಿಭಾಗದ ಪ್ರಾಂಶುಪಾಲರಾದ ಡಾಕ್ಟರ್ ಸುಹೇಲ್ ಸ್ವಾಗತಿಸಿದರು. ಕಣಚೂರು ಅಲೈಡ್ ಸೈನ್ಸಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರತೀಕ್ಷಾ ಶೆಟ್ಟಿ, ಪಬ್ಲಿಕ್ ಶಾಲೆಯ ಟಿಜಿಟಿ ಸೌಮ್ಯ ಸುವರ್ಣ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಕಣಚೂರು ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಮೋನಿಸ್ ಸಲ್ಡಾನಾ ವಂದಿಸಿದ್ರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ.